ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವು ನೋಡ್ತಿದ್ದೀರಾ DSP ಫಿಲ್ಮ್ಸ್ ಕನ್ನಡ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ಮ್ಯಾಟ್ರ್ ಏನಪ್ಪ ಅಂತಂದರೆ, ಸೊ ನೀವೊಂದು ಫ್ರೆಂಡ್ಸ್ ಈಗ ಹೊಸ ಒಂದು ಚಾನಲ್ ಓಪನ್ ಮಾಡಿರ್ತೀರ. ಸೊ ಚಾನಲ್ ಓಪನ್ ಮಾಡಿದ್ಮೇಲೆ ಒಂದು ಕೆಲವೊಂದಿಷ್ಟು ದಿನ ಒಂದು ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕ್ತಾ ಇರ್ತೀರ. ಸೊ ಅವಾಗ ಒಂದು ಹುಮ್ಮಸ್ ಇರ್ತದೆ. ಒಂದು ವಾರ, ಒಂದು 2 ವಾರ, ಒಂದು ತಿಂಗಳು ಹಾಕ್ತೀರ. ಹಲವಾರು ವೀಡಿಯೋಸ್ನ ಸರ್ಚ್ ಮಾಡಿ ಅಲ್ಲಿ ಇಲ್ಲಿ ಒಂದು ಕಂಟೆಂಟ್ನ ಕ್ರಿಯೇಟ್ ಮಾಡಿ ವೀಡಿಯೋಸ್ನ ಹಾಕ್ತಾ ಇರ್ತೀರ. ಸೊ ಕೆಲವೊಂದು ಟೈಮ್ ಬರುತ್ತೆ, ಒಂದು ಪೀಕ್ ಟೈಮ್ ಬರುತ್ತೆ. ಆ ಒಂದು ಟೈಮಲ್ಲಿ ನಿಮಗೆ ಕಂಟೆಂಟ್ ಸಿಗ್ತಾ ಇರಲ್ಲ. ಸೊ ಎಲ್ಲಿ ಹುಡುಕಿದ್ರು ಕಂಟೆಂಟ್ ಸಿಗ್ತಾ ಇರಲ್ಲ. ಸೊ ಈ ಒಂದು ಕಂಟೆಂಟ್ಸ್ನ ಎಲ್ಲಿ ಹುಡ್ಕೋದು? ಮತ್ತು ಈಗ ಯೂಟ್ಯೂಬಲ್ಲಿ ಒಂದು ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸೊ ಕೆಲವೊಬ್ಬರು ನೋಡ್ಬೋದು, ಬೇರೆ ಯೂಟ್ಯೂಬರ್ಸ್ನ ಅಪ್ಡೇಟ್ ಬಂದ ತಕ್ಷಣ ಇವರು ವೀಡಿಯೋಸ್ ಮಾಡಿಬಿಡ್ತಾರೆ. ಸೊ ಈ ಒಂದು ಅಪ್ಡೇಟ್ಸ್ ಅವ್ರಿಗೆ ಎಲ್ಲಿಂದ ಗೊತ್ತಾಗುತ್ತೆ ಅಂತ ನೀವು ತಿಳ್ಕೊಬೇಕು ಅಂತಂದರೆ ಈ ವಿಡಿಯೋನ ಸಂಪೂರ್ಣ ನೋಡಿ ಸ್ನೇಹಿತರೆ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬ್ರು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಸೊ ನಾನು ಯಾವಾಗಲೂ ಒಂದು ವೀಡಿಯೋಸ್ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ, ನೀವೇ ಮೊದಲು ನಮ್ಮ ವೀಡಿಯೋಸ್ನ ನೋಡ್ಬೋದು. ಸೊ ಸ್ನೇಹಿತರೆ, ಈಗ ಬನ್ನಿ ವೀಡಿಯೋ ನೋಡೋಣ. ಸೊ ಈಗ ನೋಡ್ಬೋದು. ಸೊ ಸ್ನೇಹಿತರೆ ನೋಡಿ, ನೀವೊಂದು ಕಂಟೆಂಟ್ನ ಕ್ರಿಯೇಟ್ ಮಾಡ್ತಾ ಇರ್ತೀರ. ಸೊ ವೀಡಿಯೋಸ್ನ ನೀವು ಅಪ್ಲೋಡ್ ಮಾಡ್ತಾ ಹೋಗ್ತೀರಾ. ಸೊ 1 ವಾರ, 2 ವಾರ, 3 ವಾರ, ಹೀಗೆ ಒಂದು ತಿಂಗಳು ಆಗ್ತೀರಾ. ಸೊ ಆಮೇಲೆ ನಿಮಗೆ ಕಂಟೆಂಟ್ ಸಿಗ್ತಾ ಇರಲ್ಲ. ಸೊ ಟೆಕ್ನಾಲಜಿ ವೀಡಿಯೋಸ್ ಮಾಡೋರಿಗೆ ಮೇಯ್ನ್ ಇದು ಥಿಂಗ್ ಆಗಿರುತ್ತೆ. ಸೊ ಸ್ನೇಹಿತರೆ ನೋಡಿ, ಈಗ ನೀವು ಒಂದು ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ, ಸೊ ಕಂಟೆಂಟ್ ಕ್ರಿಯೇಟ್ ಮಾಡಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀರಾ. ಸೊ ವ್ಯೂಸ್ ಅಷ್ಟೇ ಬರ್ತಾ ಇರ್ತೀನಿ, ಸ್ಟಾರ್ಟಿಂಗ್ ಅಲ್ವಾ. ಸೊ ವ್ಯೂಸ್ ಅಷ್ಟು ಇರಲ್ಲ. ಸೊ ನೀವು ಕಂಟೆಂಟ್ ಹುಡುಕ್ತಾ ಇರ್ತೀರ, 1 ಮಂತ್ ಆಗುತ್ತೆ. 1 ಮಂತ್ ಆದಮೇಲೆ ನಿಮಗೆ ಕಂಟೆಂಟ್ ಸಿಗ್ತಾ ಇರಲ್ಲ. ಏನಪ್ಪ ಮಾಡೋದು ಅಂತ ಆ ಒಂದು ಟೈಮಲ್ಲಿ ನೀವು ಯೋಚನೆ ಮಾಡ್ತಿರ್ತೀರ. ಕಂಟೆಂಟ್ ಎಲ್ಲೂ ಸಿಗ್ತಿಲ್ವಲ್ಲ, ಈ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಯಾವುದು ಕಂಟೆಂಟ್ ಸಿಗೋಂಗಿಲ್ಲ. ಸೊ ಅದಕ್ಕೋಸ್ಕರ ನೀವು ಈ ಒಂದು ವಿಡಿಯೋದಲ್ಲಿ ನಾನು ಏನಪ್ಪ ಹೇಳ್ತೀನಿ ಅಂತಂದರೆ, ಕಂಟೆಂಟ್ ನೀವು ಹುಡುಕ್ಬೋದು, ಈಸಿ ಇದೆ. ಸೊ ನೀವು ಟೆಕ್ನಾಲಜಿ ವಿಡಿಯೋ ಮಾಡ್ತಿದ್ರಿ. ಸೊ ಯೂಟ್ಯೂಬಲ್ಲಿ ಅವರ ಒಂದು ಚಾನಲ್ ಇದೆ, ಯೂಟ್ಯೂಬರ್ದೇ ಒಂದು ಚಾನಲ್ ಇದೆ. ಅವರ ಒಂದು ಚಾನಲಲ್ಲಿ ಅವ್ರು ಅಪ್ಡೇಟ್ ಮಾಡ್ತಾ ಇರ್ತಾರೆ. ಏನೋ ಕೆಲವೊಂದು ನ್ಯೂ ಫೀಚರ್ಸ್ ಬರೋದಾಗಲಿ, ನ್ಯೂ ಅಪ್ಡೇಟ್ಸ್ ಬರೋದಾಗಲಿ. ಸೊ ಈ ಥರ ಏನಾದ್ರು ಇದ್ದರೂ ಅವರ ಒಂದು ಚಾನಲ್ ಅದು ಬರ್ತಾ ಇರುತ್ತೆ. ಸೊ ನೀವು ಅವರ ಒಂದು ಚಾನಲ್ನ ಫಾಲೋ ಮಾಡಿ, ಅವರ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಫಾಲೋ ಮಾಡಿ ಇಟ್ಕೊಳ್ಳಿ. ಸೊ ಅವ್ರು ಯಾವೊಂದು ಅಪ್ಡೇಟ್ಸ್ ಕೊಟ್ಟರು ನೀವು ಅವನ್ನ ಅವರ ಚಾನಲೇ ಇಂಗ್ಲೀಷಲ್ಲಿ ಇರುತ್ತೆ. ಸೊ ನೀವು ಅದು ಕನ್ವರ್ಟ್ ಮಾಡಿ ನಿಮ್ಮೊಂದು ಕನ್ನಡ ಚಾನಲ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ನಿಮಗೆ ಯಾವುದೇ ಲ್ಯಾಂಗ್ವೇಜಲ್ಲಿ ಬೇಕಾದ್ರೂ ನೀವು ಒಂದು ಕನ್ವರ್ಟ್ ಮಾಡ್ಕೊಂಡು ನೀವು ಒಂದು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೋದು. ಸೊ ಯೂಟ್ಯೂಬ್ ಅವ್ರದ್ದು ಒಂದು ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ನೇಮ್ ಏನಿದೆ ಏನಂತಂದರೆ ಕ್ರಿಯೇಟರ್ ಇನ್ಸೈಡರ್ ಅಂತ ಇದೆ. ಸೊ ನೋಡಿ, ಪಕ್ಕದಲ್ಲಿ ಒಂದು ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ಕ್ರಿಯೇಟರ್ ಇನ್ಸೈಡರ್ ಅಂತ ಇದೆ. ಸೊ ಫ್ರೆಂಡ್ಸ್, ಈ ಒಂದು ಚಾನಲ್ ನೀವು ಫಾಲೋ ಮಾಡೋದ್ರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅವ್ರು ಯಾವಾಗಲೂ ನ್ಯೂ ಫೀಚರ್, ನ್ಯೂ ಅಪ್ಡೇಟ್ ಬಂದಾಗ ನೀವು ಅವರ ವಿಡಿಯೋ ನೋಡಿಬಿಟ್ಟು ನೀವು ಕೂಡ ನಿಮ್ಮ ಒಂದು ಲ್ಯಾಂಗ್ವೇಜಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಹೋಗ್ಬೋದು. ಸೊ ಈ ಥರ ನೀವು ಮಾಡೋದ್ರಿಂದ ನಿಮ್ಮ ಒಂದು ಚಾನಲ್ಗೆ ಕಂಟೆಂಟ್ ಸಿಗುತ್ತೆ, ವ್ಯೂಸ್ ಸಿಗುತ್ತೆ, ಹಾಗೆ ಸಬ್ಸ್ ಕೌಂಟ್ ಕೂಡ ಸಿಗುತ್ತೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಸೊ ಮುಂದಿನ ಮತ್ತೆ ಸಿಗ್ತೀನಿ. ಅಲ್ಲಿ ಟಾಟಾ, ಬೈ, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.